ಪುತ್ತೂರು ಮೇಳ 2ನೇ ವರ್ಷ ಆಗಿ ಮನೆಗೆ ಬಂದಾಗ ನನಗೆ ಒಂದು ಜನ ಬಂತು, ಕರ್ನಾಟಕ ಮೇಳದಿಂದ ವಿಠಲ್ ಶೆಟ್ಟರು ಕಳುಹಿಸಿದ್ದು ಅಂತ. ಅವರ ಭಾವನೆ, ಬಂದದ್ದು ಬೇರೆ ಯಾರೂ ಅಲ್ಲ. ಅವರು ಒಂದು ಯಜಮಾನ್ರಿಗೆ ಒಂದು ಪಾತ್ರೆಯೊಂದಿಗೆ ಅಂತ ಕರೆದರು, ವಿಶ್ವಭವನಕ್ಕೆ ಬರಲಿಕ್ಕೆ ಹೇಳಿದರು. ವಿಶ್ವಭವನ ಅಂತ ನಿಮಗೆ ಗೊತ್ತುಂಟ ಇಲ್ವೋ? ಆಗ ಒಂದು ಹೋಟೆಲ್ ಇತ್ತು, ಈಗ ಆ ಪೂಜಾ ಆರ್ಕೇಡ್ ಅಂತ ಬಿಲ್ಡಿಂಗ್ ಆಗಿದೆ, ಅದರ ಪಕ್ಕದಲ್ಲಿದ್ದದ್ದು. ಒಂದು ಎಂಕ್ಲನ ಭಾಗತೆರೆಗೆ ಆವಾಗ 2 ಮೇಳ ಇದ್ದದ್ದು, ಕಟೀಲು ಮೇಳ. ಎಂಕ್ಲ ಭಾಗತೆರೆಗೆ ಒಂದು 3 ದಿನ ರಜೆ ಮಲ್ಪುವಿರಾರು. ಅರ್ನ ಮೆಗ್ದಿನ ಮದುವೆ ಸುಧಾರಿಪಲ್ಯ ಅಂತ ಹೇಳಿದರು. ನಾನು ಆದೀತು ಅಂತ ಹೇಳಿದರೆ ಪ್ರಯತ್ನಿಸ್ತೇನೆ ಅಂತ ಹೇಳಿದೆ. ಕಟೀಲು ಮೇಳ ಒಳಗಿಂದಲೇ ಗುಡು ಹೇಳ್ತಾ ಉಂಟು. ಆದರೆ ಆ ಸಮಯದಲ್ಲೂ ನನಗೆ ಈ ಪೌರಾಣಿಕ ಪ್ರಸಂಗಗಳ ಬಗ್ಗೆ ಗೊತ್ತಿಲ್ಲ, ಇದು ಪೌರಾಣಿಕ ಕಥೆಗಳೆಲ್ಲ ಚೆನ್ನಾಗಿ ಗೊತ್ತಿತ್ತು. ಹಾಗೆ ಆ 3 ದಿವಸದಲ್ಲಿ ಶುರುವಿನ ದಿವಸ ಕಟೀಲು ಕ್ಷೇತ್ರ ಮಹಾತ್ಮೆ. ಕಟೀಲು ಕ್ಷೇತ್ರ ಮಹಾತ್ಮೆ ಶ್ರೀಮಂತೂರು ನಾರಾಯಣ ಶೆಟ್ಟರು ಬರೆದ ಪ್ರಸಂಗ ಅದು. ಕಟೀಲು ಕ್ಷೇತ್ರ ಮಹಾತ್ಮೆ ನಾವು ಮುಂಬೈಲಿರುವಾಗ ಆಡಿಸಿಕೊಂಡಿದ್ದೆ, ನಾನು ವೇಷವು ಮಾಡಿದ್ದೇನೆ ಅದರಲ್ಲಿ. ಅದು ಅಗರಿಯವರ ಪ್ರತಿ. ಇದು ನನಗೆ ಗೊತ್ತಿರಲಿಲ್ಲ, ಅವರು ನಾರಾಯಣ ಶೆಟ್ಟರು ಅಂತ. ಅವರು ಬೆಳಿಗ್ಗೆವರೆಗೆ ಆಟ ನೋಡಿ ನನ್ನ ಪದ್ಯದ ಬಗ್ಗೆ ಶಿಫಾರಸು ಮಾಡಿದರು. ಇವರಲ್ಲಿ ಹುಡುಗೆ ಎಡ್ಡಲ್ಲೇ ಸಾಹಿತ್ಯ ಮತ್ತು ಎಡ್ಡ ಪುಷ್ಟಿ ಕೊರಪೆ ಸಾಹಿತ್ಯವು, ಅವರಿಗೆ ಅದೇ ಬೇಕಾದ್ದು. ಸಾಹಿತ್ಯ ಸ್ವಲ್ಪವೂ ಅದಕ್ಕೆ ಚ್ಯುತಿ ಬರಬಾರದು. ಹಾಗೆ ಕೆಲವೆಲ್ಲ ನನಗೆ ಏನು ಅಂತ ಆಗ ಗೊತ್ತಿರಲಿಲ್ಲ, ಆದರೂ ತೇಲಿಸಿಕೊಂಡು ಹೋಗಿದ್ದೆ. ಅದನ್ನು ಕೂಡ ನೋಟ್ ಮಾಡಿದ್ದಾರೆ ಅವರು. ಅವು ಗೊತ್ತಿಜ್ಜನ್ನ ತಾಯಿ ಏನು ರಟ್ಟ ಒಂದು ಬೈನಿ ಅಂತ ಅಂತ ಹೇಳಿದರು. ಆಮೇಲೆ ಆದರೆ ಆ ಆಟಕ್ಕೆ ಯಜಮಾನರು ಬಂದಿರಲಿಲ್ಲ. ಅವರು ಬಾರದಿದ್ದರು, ಅವರಿಗೆ ದಿನದ ಮಾಹಿತಿ ಎಲ್ಲ ಸಿಗ್ತದೆ. ರೇವತಿ ಕಲ್ಯಾಣ ಅಂತ ಒಂದು ಪ್ರಸಂಗ, ನಾನು ಹೆಸರು ಕೇಳಿದ್ದೆ ಅಲ್ಲಿ ಆ ದಿವಸ. ಮೇಳದ ಕಲಾವಿದರು ಆವಾಗ ಇವರು ಅಜಕ್ಕಾರು, ರಾಜೀವ್ ಶೆಟ್ಟರು ಅಂತ, ಮೇಯ್ನ್ ಗುಂಡವೇಷಧಾರಿ. ಆವಾಗ ಇಬ್ಬರು ಪದ ಹೇಳುವ ಕ್ರಮ ಇರಲಿಲ್ಲ, ಒಬ್ಬನೇ ಇದ್ದದ್ದು ಇಡೀ ರಾತ್ರಿ. ಅಂಬುರುವ ದಳನೇತ್ರಿಗೆ ಕುಳಿತುಕೊಂಡ್ರೆ ಮಂಗಲದವರೆಗೂ ಒಬ್ಬನೇ. ರೇವತಿ ಕಲ್ಯಾಣದಲ್ಲಿ ಇರುವಷ್ಟು ಏರು ಪದ್ಯ ನಾನು ಯಾವ ಪ್ರಸಂಗದಲ್ಲೂ ನೋಡಲಿಲ್ಲ. ನಾನು ಏರು ಪದ್ಯದಲ್ಲಿಯೇ ಸ್ವಲ್ಪ ಹಿಂದೆ, ಮತ್ತು ಇದರಲ್ಲಿ ಬಾಕಿ ಸೌಮ್ಯ ಪದ್ಯದಲ್ಲಿ ಮುಂದೆ ಅಂತೇನಿಲ್ಲ ಹೇಳಲಿಕ್ಕೆ, ಆದರೂ ಸುಧಾರಿಸಲಿಕ್ಕೆ ಆಗ್ತದೆ, ಕಂಠಕ್ಕೇನು ಪೆಟ್ಟಾಗದ ಹಾಗೆ. ಇದು ಮೇಳದ ಆಟ ಅಲ್ವಾ, ಅಲ್ಲಿ ಪುಸ್ತಕದಲ್ಲಿ ಇದ್ದದ್ದು ಇಲ್ಲದ್ದು ಎಲ್ಲ ಪದ್ಯ ಅವರಿಗೆ ಇಲ್ಲಿ ಒಂದು ಪದ್ಯ ಆಗಬೇಕು ಅಂತ ಅವರು ಮೊದಲೇ ಚಂಡೆ ಅವರು ಹೇಳೋದು. ಇಲ್ಲೊಂದು ಪದ್ಯ ಆಗಬೇಕು, ಏರು ಪದ್ಯ ಕೊಡಲಿಕ್ಕೆ ನಮಗೇನು ತೊಂದರೆ ಇಲ್ಲ. ಹಾಗೆ ಕೊಟ್ಟು ಮರುದಿವಸ ಇಲ್ಲಿ ನಮ್ಮ ಜೋಕಟ್ಟೆ ಹತ್ತಿರ ದೇವಿ ಮಹಾತ್ಮೆ ಪ್ರಸಂಗ. ದೇವಿ ಮಹಾತ್ಮೆ ಪ್ರಸಂಗಕ್ಕೆ ಇವರು ಯಜಮಾನರು ಬಂದಿದ್ದಾರೆ. ನನ್ನ ಸ್ವರ ಹೋಗಿದೆ, ಬೊಬ್ಬೆ ಹೊಡೆದು. ನನ್ನಲ್ಲಿ ರಂಗಸ್ಥಳಕ್ಕೆ ಕೂತ ನಂತರ ಮೆಲ್ಲ ಹಿಂಭಾಗಕ್ಕೆ ಬಂದು ನಿಂತರು. ಸ್ವರ ಬೋತನ ಅಂದು ಎಂಕ ಕೋಡೆದ ಪ್ರಸಂಗ ಎಂಕ ಅನಿತಂಟ ಗೊಬ್ಬದಲ್ಲ ಜಟಿ ಏರು ಬದ್ದೇನೆ ಪುಣೀನು ಮಲ್ಲೆ ಜಾಲೆಕ ಮಣ್ಪು ತೀರ್ನಾಥ್ ತೊಂದರೆ ಕಲಾವಿದರು ಸುಧಾರಿಸಿಕೊಂಡು ಹೋಗ್ತಾರೆ. ಶ್ರೀಮಂತೂರು ನಾರಾಯಣ ಮಾಸ್ಟ್ರ ಶಿಫಾರಸಿನ ಮೇರೆಗೆ ಆ ವರ್ಷ ಮಂಡೇಚರು ಅದರ ಮೊದಲ ತಿರುಗಾಟದಲ್ಲಿ ಮಂಡೇಚರು ತೀರೋಗಿದ್ದಾರೆ. ಅಮ್ಮಣ್ಣವರು ಒಬ್ಬರೇ ಸುಧಾರಿಸಿದ್ದು, ಅವರಿಗೆ ಒಂದು ಜತೆ ಬೇಕಲ್ಲ. ಅದಕ್ಕೆ ಇದು ನನಗೊಂದು ಇಂಟರ್ವ್ಯೂ ಆದಾಗೆ ಕರ್ನಾಟಕ ಮೇಳಕ್ಕೆ ಸೇರ್ಪಡೆ ಮಾಡಿ ಉಂಟು. ಕಟೀಲು ಮೇಳದ ಅನುಭವ ನಾನು ತಿಳಿದದ್ದು ವಿಶ್ವಣ್ಣ ಅರ್ಥ ಹೇಳ್ತಾ ಇದ್ದ ಹಾಗೆ ನಿಮಗೆ ಅಲ್ಲಿ ಏನು ಸ್ಫುರಣೆ ಆಗಿ ಪದ್ಯ ಹೇಳ್ತಾ ಇದ್ದಾರೆ. ಅದು ಸುನ್ನಂಬಳ ವಿಶ್ವಣ್ಣನಂಥ ವೇಷಧಾರಿ ಇರುವಾಗ ನಮಗೆ ಬಾಕಿ ಕಡೆಯಲ್ಲಿ ಬಾರದಿದ್ದಂತಹ ಸ್ಫುರಣೆ ಎಲ್ಲ ಬರ್ತಾ ಇತ್ತು. ಯಾವುದೇ ಪ್ರಸಂಗವನ್ನು ತಗೊಂಡ್ರು ಅವರ ಪಾತ್ರ ಅವರ ಬಗ್ಗೆ ಮಾತ್ರ ಅಲ್ಲ, ಅವರ ಪಾತ್ರಕ್ಕೆ ಅಷ್ಟು ಜವಾಬ್ದಾರಿ ಇತ್ತು. ಇಡೀ ಪ್ರಸಂಗವನ್ನೇ ಒಂದು ಅಚ್ಚುಕಟ್ಟಾಗಿ ಕೊಂಡೋಗುವಂಥದ್ದು. ನನಗೆ ಭಾರಿ ಅಭಿಮಾನ ಅವರ ಆ ಕಲಾವಂತಿಗೆ. ಅವರು ಈಗ ದೇವಿ ಮಹಾತ್ಮೆಯಲ್ಲಿ ರಕ್ತಬೀಜನ ಪಾತ್ರ ಮಾಡ್ತಾ ಇದ್ದದ್ದು, ಅದು ಯಾವಾಗಲೂ ಒಂದೇ ರೀತಿಯಲ್ಲ ಅವರ ಅರ್ಥ. ಅದು ಟೇಪ್ ರೆಕಾರ್ಡರ್ ಅಲ್ಲ, ದಿನಕ್ಕೊಂದು ನಮ್ಮನೇ ಅರ್ಥ.
ಇವತ್ತಿನದ್ದು ಹೇಗಾಯಿತು ಅಂತ ಅನ್ನೋದು ಆ ದೃಷ್ಟಿ ಅಲ್ಲಿ ನನ್ನನ್ನು ನೋಡ್ತಾ ಇದ್ದರು ಅವರು. ನಾನು ತಲೆ ಆಡಿಸೋದು. ಮತ್ತು ನನಗೆ ಕೂಡದಿದ್ದರೂ ಕೂಡ ಅವರ ವೇಷಕ್ಕೆ ಏನಾದರೂ ಒಂದು ಕಸರತ್ತು ಮಾಡುವುದು ಅಂತ ಹೇಳೋದಿಲ್ಲ ನಮ್ಮ ಯಕ್ಷಗಾನದ ಭಾಷೆಯಲ್ಲಿ. ಹಾಗೆ ಮಾಡ್ತಾಯಿದ್ದೆ. ಅವರು ನನಗೆ ಕೂಡ ಇದ್ದರು. ಅವರು ಕಸರತ್ತು ಮಾಡುವುದನ್ನು ಒಮ್ಮೆ ಮಾಡಿದರೆ ಮತ್ತೆ ಯಾವಾಗಲೂ ಅದನ್ನೇ ಮಾಡ್ತಾಯಿದ್ರು. ಪುಂಡು ವೇಷ ಅಲ್ಲ, ನಾನು ಸೇರುವಾಗ ಇದ್ದದ್ದು ಅವರದ್ದು ಪುಂಡು ವೇಷ. ಆಮೇಲೆ ಕಿರೀಟದ ವೇಷದ್ದು ಎದುರು ವೇಷ ಎಲ್ಲ ಆಯಿತು. ನನ್ನ ಪ್ರಸಂಗದಲ್ಲಿ ಅವರನ್ನು ಶಿಖಂಡಿಯ ವೇಷ ಮಾಡಿಸಿದ್ದೇನೆ ನಾನು. ಯಾವುದರಲ್ಲಿ? ರಾಜಾದ್ರುಪದ ಪ್ರಸಂಗದಲ್ಲಿ ಶಿಖಂಡಿಯ ವೇಷ. ಸತಿ ಉಲೂಪಿ ಪ್ರಸಂಗದಲ್ಲಿ ನಮ್ಮ ಕರ್ಣಪರ್ವದಲ್ಲಿ ಅಶ್ವಸೇನ ಬರ್ತಾನಲ್ಲ, ಬಾಲಗಡಿದ ಸರ್ಪ ಆ ಪಾತ್ರ ಅವರಿಗೆ. ಅದು ಸತಿ ಉಲೂಪಿಯಲ್ಲಿ ಆ ಪಾತ್ರ ಇದು ವಿಲನ್. ಅದನ್ನು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬೇರೆ ಯಾರು ಮಾಡಿದರೂ ಅದನ್ನು ತುಂಬಿಸಲಿಕ್ಕೆ ಆಗ್ತಿರಲಿಲ್ಲ. ಕಾಲಮಿತಿಗೆ ಯಕ್ಷಗಾನವನ್ನು ತಗ್ಗಿಸುವಲ್ಲಿ ಪ್ರಸಂಗದ ಮೂಲ ಆಶಯಕ್ಕೆ ಹೊಸತನವನ್ನು ಸೇರಿಸಿಕೊಳ್ಳುವುದರಿಂದ ಭಂಗ ಬರ್ತದ? ಕಾಲಮಿತಿಗೆ ಯಕ್ಷಗಾನವನ್ನು ಒಗ್ಗಿಸಿಕೊಳ್ಳುವುದು ಒಂದು ಸವಾಲು. ಅದು ಟಿ ವಿಯಲ್ಲಿ ಒಂದು ಕಾರ್ಯಕ್ರಮ ನೋಡಿದೆ, ಮಾನಿಷಾದ ಪ್ರಸಂಗ ನನ್ನದೇ. ಅದನ್ನು ಕಾಲಮಿತಿಗೆ ಒಗ್ಗಿಸಿಕೊಂಡು ಮಾಡಿದ್ದಾರೆ. ಆದರೆ ಅದು ನಾವು ಮೊದಲು ಮಾನಿಷಾದವನ್ನು ಕರ್ನಾಟಕ ಮೇಳದಲ್ಲೋ ಕಟೀಲು ಮೇಳದಲ್ಲೋ ನೋಡಿದವರಿಗೆ, ಕಲಾವಿದರು ಬೇಕಿದ್ದರೆ ಅವರಿಗಿಂತ ಘನಗಂಭೀರರೇ ಆಗಿದ್ದರೂ ಕೂಡ ಅದು ಅಷ್ಟು ಒಪ್ಪಲಿಕ್ಕಿಲ್ಲ ಅಂತ ಅನ್ನಿಸ್ತದೆ ನನಗೆ. ಕೆಲವು ಪ್ರಸಂಗಗಳ ಅದನ್ನು ಕಾಲಮಿತಿಯ ಮೇಲೆ ನಾವು ಅಳೆಯಲಿಕ್ಕೆ ಆಗುವುದಿಲ್ಲ. ಈಗ ದೇವಿ ಮಾತ್ಮೆಯನ್ನು ಒಂದು ತುಣುಕಾಗಿ ಕೆಲವು ಮೇಳದವರು ಆಡ್ತಾರೆ. ಒಂದು ಮೇದಿನಿ ನಿರ್ಮಾಣ ಎಂಬಲ್ಲಿವರೆಗೆ, ಮತ್ತೊಂದು ಮಹಿಷಾಸುರ ವಧೆ ಎಂಬಲ್ಲಿವರೆಗೆ, ಮತ್ತೊಂದು ಶುಂಭಾಸುರಾದಿ ಗಳವಧೆ ಅಥವಾ ಶಾಂಭವಿ ವಿಲಾಸ ಅಂತ ಹಾಗೆಲ್ಲ ಮಾಡಿ ಆಡ್ತಾರೆ. ಆದರೆ ಇಡೀ ದೇವಿ ಮಾತ್ಮೆಯ ಒಂದು ಆ ಚಿತ್ರಣ ನಮಗೆ ನೋಡಿ ಒಗ್ಗಿ ಹೋದದ್ದು ಈ ಆಟದಲ್ಲಿ ನಮಗೆ ಸಿಗುವುದಿಲ್ಲ ಅಂತ ನನ್ನ ಅಭಿಪ್ರಾಯ. ಅಲ್ಲ, ಅದು ಕಾಲದ ಬೇಡಿಕೆ. ಈಗ ಈ ಕಾಲಮಿತಿ ಅನ್ನುವುದು ಈ ನಾವಿರುವ ಕಾಲದ ಬೇಡಿಕೆ ಅದು. ಹಾಗಾಗಿ ನಾವು ಅದಕ್ಕೆ ಏನಾದರೂ ವಿರುದ್ಧ ಮಾತಾಡಲಿಕ್ಕೂ ಆಗುವುದಿಲ್ಲ, ಅದು ಬೇಡ ಅಂತ ಹೇಳಲಿಕ್ಕೂ ಆಗುವುದಿಲ್ಲ. ಯಕ್ಷಗಾನದಲ್ಲಿ ಒಂದು ಯಕ್ಷಗಾನ ಅಧ್ಯಯನದ ಉದ್ದೇಶದಿಂದಲೇ ಮೇಳಕ್ಕೆ ಸೇರುವ ಅವರಿಗೆ ಈ ಕಾಲಮಿತಿಯಿಂದ ಏನೂ ಹೆಚ್ಚು ಕಲಿಯುವ ಅವಕಾಶ ಸಿಗಲಿಕ್ಕಿಲ್ಲ, ಏನು ಪ್ರಯೋಜನವೂ ಆಗಲಿಕ್ಕಿಲ್ಲ ಅಂತ. ಯಾಕೆಂದರೆ ಕಲಾವಿದರೆಲ್ಲ ಅವರ ಮುಖ್ಯ ವೃತ್ತಿಯಾಗಿ ಬೇರೆ ಏನಾದರೂ ಒಂದು ಕಸುಬು ಮಾಡಿಕೊಂಡಿರ್ತಾರೆ. ಇದು ಒಂದು ಉಪವೃತ್ತಿಯಾಗಿ ಯಕ್ಷಗಾನದಲ್ಲಿ ತಿರುಗಾಟ ಮಾಡೋದು ಮೇಳದಲ್ಲಿ. ಅವರಿಗೆ ಇಂತಿಷ್ಟು ಗಂಟೆಯಿಂದ ಇಂತಿಷ್ಟು ಗಂಟೆವರೆಗೆ ಮಾತ್ರ ನನಗೆ ಮೇಳದಲ್ಲಿ ಕಸುಬು ಮಾಡಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ನಾಳೆ ನಾನು ಕೆಲಸಕ್ಕೆ ರಜೆ ಮಾಡಬೇಕಾಗ್ತದೆ. ಅವರಿಗೆ ರಿಯಾಯಿತಿ ಎಲ್ಲ ಉಂಟು ಲಿಸ್ಟ್ ಮಾಡುವಾಗ. ಪೂರ್ವ ಭಾಗದಲ್ಲಿ ಮಾತ್ರ, ಅಥವಾ ಇನ್ನು ಕೆಲವರಿಗೆ ಉತ್ತರ ಭಾಗದಲ್ಲಿ ಮಾತ್ರ. ಅದು ಎಲ್ಲ ಭಾಗವತರ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಹಾಗೆ ಹೊಂದಾಣಿಕೆ ಎಲ್ಲ ಮಾಡಿಕೊಂಡು ನಡೆಯುತ್ತದೆ. ಈಗ ಯಕ್ಷಗಾನ ತಿರುಗಾಟದ 4 ದಶಕ ಆಗಿದೆ. ಆಯಿತು. ನೀವು ಸೇರುವಾಗ ಆಗಿದ್ದ ಭಾಗವತರ ಕಲಾವಿದರ ಸಂಬಂಧ, ಚೌಕಿಯ ಮತ್ತು ಈಗಿನದ್ದಕ್ಕೆ ಏನು ವ್ಯತ್ಯಾಸ? ಈಗಿನದ್ದು ಆಗಿನ ಆ ಸಂಬಂಧ ಮತ್ತು ಆ ಆಪ್ತಭಾವ ಮತ್ತು ಅದರ ಒಟ್ಟಿಗೆ ಗೌರವ ಭಾಗವತರ ಬಗ್ಗೆ ಮತ್ತು ಹಿರಿಯ ಕಲಾವಿದರ ಬಗ್ಗೆ ಅದು ಈಗ ಕಾಣುವುದಿಲ್ಲ. ಈಗ ಅದನ್ನೊಂದು ಯಾಂತ್ರಿಕವಾಗಿ ಅವರು ಅಡಾಪ್ಟ್ ಮಾಡಿದ್ದಾರೆ. ಕಲಾವಿದರಿಗೆ ಎಲ್ಲರಿಗೂ ಈಗ ಮೊದಲೆಲ್ಲ ಹೊಟ್ಟೆಪಾಡು ಅಂತಲೇ ಕೆಲವರು ಮಾತ್ರ ಅಂತ ಕಲೆಯ ಮೇಲಿನ ಆಸ್ಥೆಯಿಂದ ತಿರುಗಾಟ ಮಾಡಿದವರು. ಭಾಗವತರು ಆಗ ರಂಗ ನಿರ್ದೇಶಕ ಭಾಗವತರು ಅಂತಲೇ ಇದ್ದದ್ದು. ಈಗಲೂ ಚೇಂಜ್ ಆಗಲಿಲ್ಲ. ಆದರೆ ಭಾಗವತರ ನಿರ್ದೇಶನ ಭಾಗವತರೇ ಬಿಟ್ಟುಕೊಟ್ಟು ಹೋದದ್ದಲ್ಲದೆ
ಬೇರೆಯವರ ಪಾಲದ್ದು. ಅಂದರೆ ಮುಮ್ಮೇಳದ ಕಲಾವಿದರು ಭಾಗವತರಿಗಿಂತ ಹೆಚ್ಚು ಕಲಿತವರು, ಓದಿದವರು ಆಗಿ ಪ್ರಸಂಗದ ನಿರ್ದೇಶನಕ್ಕೆ ಭಾಗವತರಿಗೆ ಎಡೆ ಇಲ್ಲ ಅಲ್ಲಿ. ಇಲ್ಲದ್ರೆ ನಗೆ ಪಾಟಲಾಗ್ತದೆ. ಭಾಗವತರು ಅವರ ನಿರ್ದೇಶನ ಬೇಡ, ನನ್ನದೇ ಆಗಬೇಕು ಅಂತ ಸ್ಥಾಪನೆ ಮಾಡಲಿಕ್ಕೆ ಹೋದರೆ ಅಷ್ಟು ಓದಲಿಲ್ಲ, ಕಲಿಯಲಿಲ್ಲ ಎಂಬ ಕಾರಣಕ್ಕಾಗಿ ಮಧ್ಯದಲ್ಲಿ ಹೀಗೆ ಎಲ್ಲ ಆಯಿತು. ಈಗ ತಾಳಮದ್ದಳೆ ಆಗುದಿದ್ದರೂ ಕೂಡ ಅಷ್ಟೇ, ತಾಳಮದ್ದಳೆಯ ಮುಮ್ಮೇಳದ ಕಲಾವಿದರು ಟಿಕ್ ಮಾಡಿ ಕೊಡೋದು ಭಾಗವತರಿಗೆ. ಸ್ವಲ್ಪ ಈತ ಪದ್ಯ ಬನ್ನಿ, ಅಲ್ಪ ಈತ ಪದ್ಯ ಬನ್ನಿ. ನನಗೆ ಒಂದು ಕಡೆ ಒಬ್ಬ ಪ್ರಸಿದ್ಧ ಕಲಾವಿದ ಪಂಚವಟಿ ವಾಲಿವಾದೆಯ ಪ್ರಸಂಗದಲ್ಲಿ ನೀತಿಯೆಲ್ಲ ಪೋಪುದಿಂದು ನೀ ಕೇಳು ಮತ್ ಪ್ರಾಣಕಾಂತ ತಲೆಗೆ ಒಂದು 7-8 ಪದ್ಯ ಉಂಟಲ್ಲ. ಆಮೇಲೆ ಅಲ್ವ ಚಿತ್ರತರಾಂಗಿ ಕೇಳು ವಾಲಿಗೆ ಅವರು ಅವ್ರದ್ದು 2 ಪದ್ಯ ತಾರೆಗೆ ಕೊಟ್ಟ ಮೇಲೆ ಒಂದು ಪದ್ಯ ಇದರಿಂದ ನನಗೆ ಕೊಡಬೇಕು ಅಂತ ಹೇಳಿದೆ. ನಾನು ಆಗುವುದಿಲ್ಲ, ನನಗೆ ಅದೆಲ್ಲ ಅಭ್ಯಾಸ ಇಲ್ಲ ಅಂತ ಹೇಳಿದೆ. ನನಗೆ ಸಿಟ್ಟು ಬಂದಿದ್ದ ಹತ್ರ ನನ್ನ ನಾನು ಹೆಸರು ಹೇಳಿದರೆ ಒಳ್ಳೆಯದಾಗಲಿಲ್ಲ. ಯಾಕೆ ನಮ್ಮ ಕಟೀಲು ಮೇಳದಲ್ಲಿ ಅದು ತಾಳಮದ್ದಳೆದ್ದು ಹೇಳಿದ್ದು ನಾನು. ದೇವಿ ಮಹಾತ್ಮೆ ಪ್ರಸಂಗ ಹೆಚ್ಚಾಗುವುದು ಅದೇ ಅಲ್ವಾ. ಧನುಜೇಶ ಕೇಳನ್ನ ಮಾತ ಮೊದಲನೇ ಪದ್ಯ ರಕ್ತಬೀಜನಿಗೆ, 2ನೇ ಪದ್ಯ ತರುಣಿಯಲ್ಲವಳ ಅದಿಮಾಯೆ, 3ನೇ ಪದ್ಯ ಅಲ್ಪನೆ ಧೂಮ್ರಲೋಚನನು. ಆದರೆ ಒಬ್ಬರು ರಕ್ತಬೀಜ ಅವರು ಬೇರೆ ಸೆಟ್ನಿಂದ ಅದಕ್ಕೆ ಬಂದದ್ದು, ಅಲ್ಲಿ ಅವರಿಗೆ ಅದನ್ನು ಚೇಂಜ್ ಮಾಡಿ ಕೊಡ್ತಾ ಇದ್ದರಂತೆ. ಹೌದು, ಅಲ್ಪನೆ ಧೂಮ್ರಲೋಚನೆ 2ನೇ, ತರುಣಿ ಅಲ್ಲವಳ ಮಾಯೆ 3ನೇ, ಹಾಗೆ ಕೊಡ್ತಿದ್ದದು. ಅದು ಹಾಗೆ ಕೊಡಲಿಕ್ಕೆ ಆಗೋದಿಲ್ಲ. ಆಗದೇನು ಆಗ್ತದೆ, ಆದರೆ ನಾನು ಕೊಡೋದಿಲ್ಲ ಅಂತ. ಕೆಲವರೆಲ್ಲ ಈಗ ಅಗರಿಯವರ ಪ್ರತಿ ಅಂತ ಇಟ್ಟುಕೊಳ್ಳೋದು, ಅದಕ್ಕೆ ಬೇರೆ ಪದ್ಯ ಬಲಿಪರ ಪದ್ಯ ಅಲ್ಲ, ಒಂದು ಬಲಿಪರ ಪದ್ಯವನ್ನು ಇಟ್ಟುಕೊಳ್ಳಿ. ಆ ಪ್ರಸಂಗ ಬರೆದವರಿಗೆ ಒಂದು ಮಹತ್ವ ಅಂತ ಇಲ್ವ? ಹಾಗಾದರೆ ಕೆಲವು ಕಡೆ ಪದ್ಯ ಒಳ್ಳೆಯದುಂಟು ಅಂತ ಹೇಳಿ ಅದನ್ನು ಹೇಳು, ಹಾಗಂತ ಇವರಿಗೆ ಅಪಮಾನ ಮಾಡೋದು. ಅಗರಿ ಭಾಗವತರು ಒಳ್ಳೆಯ ಪದ್ಯ ಬರೆಯುವವರಲ್ವ? ನಾನು ಅದನ್ನೆಲ್ಲ ಖಂಡಿಸಿದ್ದೇನೆ ನನ್ನ ಗಮನಕ್ಕೆ ಬಂದಲ್ಲಿ ಎಲ್ಲ. ಅಂಥದ್ದೆಲ್ಲ ಆಗ್ತದೆ. ಯಕ್ಷಗಾನದಲ್ಲಿ ಸ್ತ್ರೀ ಪಾತ್ರದ ನಾಟ್ಯ ಭಾಗವತರಾಗಿ ನೀವು ಕಂಡುಕೊಂಡಾಗ ಸ್ತ್ರೀ ಪಾತ್ರಕ್ಕೆ ಒಂದು ಬೇರೆ ಕ್ರಮ ಅಂತ ಇರಲಿಲ್ಲ. ನಾನು ಯಕ್ಷಗಾನಕ್ಕೆ ಪ್ರವೇಶ ಮಾಡುವ ಸಮಯದಲ್ಲಿ ಸ್ತ್ರೀ ಪಾತ್ರಕ್ಕೆ ಈಗ ಇರುವಂತಹ ಇದು ಎಂಥದ್ದು ಆ ಚಾಲು ಕುಣಿತ ಎಲ್ಲ ಅದೆಲ್ಲ ಇರಲಿಲ್ಲ. ರಿಪಿಟೇಷನ್ ಇರ್ಬೋದು, ಒಂದು ಸಲ ಹೇಳುವುದನ್ನು 2 ಸಲ ಹೇಳುವ ಭಾಗವತರು ಇದ್ದರು. ಆದರೆ ಇಂಥದ್ದೆಲ್ಲ ದಿನಕ್ಕೊಂದು ನಮೂನೆ ಮಾಡ್ತಾರೆ ಮಾರ್ರೆ ಚಾಲು. ಈಗ ತ್ರಿವಿಧ ತಾಳದಲ್ಲಿ ಮೊದಲೆಲ್ಲ ಒಂದು ನಿಘಂಟಿತ್ತು, ಒಂದು ಹೀಗೆ ಅಂತ. ಈಗ ಮಾಡಿದ್ದನ್ನು ಇವರು ಫಾಲೋ ಮಾಡಬೇಕು, ಬಾರಿಸುವವರು. ಭಾಗವತರಿಗೆ ಏನು ಕೆಲಸ ಇಲ್ಲ, ಎಲ್ಲ ಅಡಿಕೆ ತಂದುಕೊಂಡು. ಭಾಗವತರ ಯಾವ ಸ್ಥಾನದ ಇದು ಉಂಟ, ಮಹತ್ವ ಉಂಟ, ಅದನ್ನು ಈ ಸ್ತ್ರೀವೇಷದವರು ಸೇರಿದ್ದಾರೆ ಅದಕ್ಕೆ, ಅದನ್ನು ಕಡಿಮೆ ಮಾಡಲಿಕ್ಕೆ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನಂ ಗೆಲ್ಗೆ.